ಇದು ನಮ್ಮ ಭಾಷೆ, ಇದು ನಮ್ಮ ತಾಯಿ ಭಾಷೆ, ಇದು ಕೂಡ ನಮ್ಮ ತಾಯಿ ಭಾಷೆ. And congratulations. This is Roopesh Shetty and team. Once again back in the form. Circus. Kaslidaye, papadaye, sweet banna illa dulaye, janmalaye, patti godaye, ponaga mata boldu kuntu dulaye. ಸರ್ಕಸ್ ಸಿನಿಮಾ ನಮ್ಮ ರೂಪೇಶ್ ಶೆಟ್ಟಿ ಅವರು ಎರಡನೇ ನಿರ್ದೇಶನ. ಅವ್ರ ಮೊದಲನೇ ಸಿನಿಮಾ ಕಿರಿಕಿಟ್ ಅಂತ ತುಳುವಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಕಂಡಿತ್ತು. ನಗಾಡಿ ಸುಸ್ತಾಗಿ ಇವಾಗ ಆಚೆ ಬಂದಿದ್ದೀವಿ ಅಷ್ಟೇ, ಇನ್ನೂ ರಿಕವರ್ ಆಗಬೇಕು. ನಾನು ಇಷ್ಟೊಂದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ನನ್ನ ಹೋಲ್ ಮೂವಿ ಫುಲ್ ನಗ್ತಾ ಇದೆ. ಸೀಟ್ ಮೇಲೆ ಸುಮ್ಮನೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಬಿದ್ದು ನಗ್ತಾ ಇದ್ವಿ. ಹೇಳ್ಬೇಕಂದ್ರೆ ತುಂಬ ತಿಂಗಳುಗಳಾಗಿತ್ತು. ಅಂದರೆ ಯಾವುದೇ ಲ್ಯಾಂಗ್ವೇಜ್ ಮೂವಿ, ಒಂದು ಕಾಮಿಡಿ ಮೂವಿ ಇಷ್ಟು ನಕ್ಕಿ ತುಂಬ ತಿಂಗಳುಗಳಾಗಿತ್ತು. ಕ್ರೌಡ್ ರಿಯಾಕ್ಷನ್ ನೋಡಿ ಐ ವಾಸ್ ಲೈಕ್, ರೂಪಿ ಐ ಆಮ್ ಸೋ ಪ್ರೌಡ್ ಆಫ್ ಯು. ತುಳು ಚಿತ್ರರಂಗನ ವಿಶ್ವದಾದ್ಯಂತ ತೋರಿಸ್ಬೇಕು, ಎಲ್ಲರಿಗೂ ನೋಡಬೇಕು ಅನ್ನುವಂಥದ್ದು. ಬಟ್ ಆ ಪ್ರಯತ್ನ ನಮ್ಮ ಕನಸುಗಳಾಗಿತ್ತು, ಬಟ್ ಅದನ್ನು ಪ್ರೂವ್ ಮಾಡ್ಯಾರೆ ನಮ್ಮ ರೂಪೇಶ್ ಶೆಟ್ಟಿ. ಸರ್ಕಸ್ ಅನ್ನೋ ಸಿನಿಮಾ ನನಗೆ ಸಿಕ್ಕಾಪಟ್ಟೆ ನಗು ಬಂದಿತ್ತು. ನನ್ನ ಮಗಳಂತೂ ಬಿದ್ದು ನಗ್ತಾ ಇದ್ದು, ನನ್ನ ತೆಪ್ಪಿಗೆ ನಗ್ತಾ ಇದ್ದು. ಸರ್ಕಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು. ತುಳುಟು ಬರಕಿನ ಮಾತು ಡೈಲಾಗ್ ಸೂಪರ್ ಉಂಡು. ಅಂಚನೆ ಥ್ರೂ ಔಟ್ 2.5 ಗಂಟೆಗಳ ಕಾಲ ಎಲ್ಲರನ್ನೂ ಎಂಗೇಜಿಂಗ್ ಆಗಿ ಇಡುವಂಥ ಒಂದು ಸಬ್ಜೆಕ್ಟನ್ನು ತಗೊಂಡಿದ್ದಾರೆ. ಎಂಗೇಜ್ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದು. ತುಂಬ ಚೆನ್ನಾಗಿತ್ತು ಸಿನಿಮಾ. ಮೂವಿ ಯಾವಾಗ ಬೆಂಗಳೂರಿಗೆ ಬರುತ್ತೆ ಅಂದರೆ ನಾನು ಕಾಯ್ತಾ ಇದ್ದೆ. ಸೊ ಫೈನಲಿ ನಾನು ಇವತ್ತು ನೋಡಿದೆ ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಫಸ್ಟ್ ಟೈಮ್ ನನಗೆ ಸರ್ಕಸ್ ನೋಡಿದ್ಮೇಲೆ ನಾನು ಒಂದು ತುಳು ಸಿನಿಮಾ ಮಾಡಬೇಕು ಅಂತ ನನಗೆ ಬಹಳ ಅನ್ನಿಸ್ತಾ ಇದೆ. ನಾವು ಒಂಥರ ಹುಚ್ಚರ ಥರ ನಗ್ತಾ ಇದ್ದೀವಿ ಅಂದರೆ ಅದಕ್ಕೆ ಅವರೆಲ್ಲರ ಪರಿಶ್ರಮ ಸಾಕ್ಷಿ. ತುಳು ಭಾಷೆ ನಮ್ಮ ಕನ್ನಡತೆ, ಅದು ನಮ್ಮ ಭಾಷೆಯೇ. ಟೋಟಲಿ ಎಂಟರ್ಟೈನ್ಮೆಂಟ್. ಆಡಿಯನ್ಸ್ ಯಾರ್ಯಾರು ಕೂತಿದ್ರು ಎಲ್ಲರೂ ಅಷ್ಟು ನಗ್ತಾ ಇದ್ರು. ಸೊ ಒಂದು ಅಷ್ಟು ನಗಿಸೋಂಥ ಒಂದು ಕಲೆ ಅವ್ರದ್ದು ಭಾಳ ಅದ್ಭುತವಾಗಿತ್ತು, ಸಖತ್ತಾಗಿತ್ತು. ಫುಲ್ ಫನ್ ಫೀಲ್ಡ್ ಅಂತಾನೆ ಹೇಳ್ಬೋದು. ಭಾಳ ಸಮಯದ ನಂತರ ನಿಜ ಹೇಳ್ಬೇಕಂದ್ರೆ ಒಳ್ಳೆ ತುಳು ಚಿತ್ರ ನೋಡಿದೆ. ವೆರಿ ಗುಡ್ ಫ್ಯಾಮಿಲಿ ಎಂಟರ್ಟೈನರ್, ಸೂಪರ್ ಉಂಟು. ಯಾರಿಗೆ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಒಂದು 2 ಅವರ್ ಕೂತ್ಕೊಂಡು ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡ್ರು ಎಲ್ಲರೂ ಬಂದು ಈ ಸಿನಿಮಾ ನೋಡಿ. ಸರ್ಕಾರ ಮಾಡಿದ ಹೆಣ್ಮಕ್ಳಿಗೆ ಫ್ರೀ ಬಸ್ಸು, ಇವಾಗ ತುಳುನಾಡಲ್ಲೇ ಇದು ಬ್ಲಾಕ್ ಬಸ್ಟರ್ ಸಿನಿಮಾ, ಅದೇ ಸರ್ಕಸ್ಸು. ಮತ್ತು ನಮ್ಮ ಬೆಂಗಳೂರವರು ಅದನ್ನು ಎಂಜಾಯ್ ಮಾಡಿದ್ರೆ ತುಂಬಾ ಖುಷಿ ಆಗ್ತಿದೆ. ನಮ್ಮ ಸರ್ಕಸ್ ಸಿನಿಮಾ ಪ್ರೌಡ್ಲಿ ನೆಕ್ಸ್ಟ್ ಲೆವೆಲ್ ರೀಚ್ ಆಗಿದೆ ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ಥ್ಯಾಂಕ್ ಯು ಸೋ ಮಚ್.